ಕೊರೋನಾ ಎರಡನೇ ಅಲೆಯ ಆರ್ಭಟದಿಂದ ಕ್ಲೋಸ್ ಆಗಿದ್ದ ಮಾಲ್ಗಳು ಇಂದಿನಿಂದ ಓಪನ್ ಆಗಿವೆ. ನಿನ್ನೆಯಿಂದಲೇ ಮಾಲ್ ಸ್ವಚ್ಛಗೊಳಿಸುವುದರಲ್ಲಿ ಸಿಬ್ಬಂದಿ ತೊಡಗಿಸಿಕೊಂಡಿದ್ರು. ಹೀಗಾಗಿ ನಗರದ ಸಿಟಿ ಸೆಂಟರ್ ಮಾಲ್ನಲ್ಲಿಯೂ ಪ್ರತಿಯೊಂದು ಭಾಗವನ್ನು ಸ್ಯಾನಿಟೈಸರ್ ಮಾಡಿ ಶುದ್ಧಗೊಳಿಸುವ ಕಾರ್ಯ ಭರದಿಂದ ನಡೆದಿತ್ತು. ಇನ್ನು ಮುಂಜಾನೆಯಿಂದಲೇ ಮಾಲ್ಗಳಿಗೆ ಜನರು ಸೀಮಿತ ಸಂಖ್ಯೆಯಲ್ಲಿ ಆಗಮಿಸಿದ್ದು ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾಲ್ಗಳು ಪ್ರಾರಂಭ ಮಾಡುವುದಕ್ಕೆ ಕಾದಿದ್ದರು ಎನ್ನುವಂತೆ ಯುವ ಜನತೆ ಬೆಳ್ಳಂಬೆಳಗ್ಗೆ ಮಾಲ್ಗೆ ಬರುತ್ತಿರುವುದು ಕಂಡುಬಂತು. ಅಲ್ಲದೆ ಮಾಲ್ನೊಳಗೆ ಅಲ್ಲಲ್ಲಿ ಹೊರಟೆ ಹೊಡೆಯುವ ದೃಶ್ಯಗಳು ಕೂಡ ಕಂಡುಬಂದವು. ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆಯನ್ನ ಕಡ್ಡಾಯವಾಗಿ ಮಾಡುವಂತೆ ಸೂಚನೆಯ ಫಲಕವನ್ನು ಕೂಡ ಮಾಲ್ ಮುಂಭಾಗದಲ್ಲಿ ಅಳವಡಿಸಲಾಗಿದೆ. ಸರ್ಕಾರದ ಕೋವಿಡ್ ಗೈಡ್ಲೈನ್ಸ್ ಪಾಲನೆ ಅಗತ್ಯವಾಗಿದ್ದು ಆರೋಗ್ಯದ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮ ಅನ್ನೋದು ಗ್ರಾಹಕರ ಅಭಿಪ್ರಾಯ.